ನಿರ್ಮಾಣ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿರುವ ಪ್ರತಿಷ್ಠಿತ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ವತಿಯಿಂದ 6ನೇ ವಿಶ್ವ ಯೋಗ ದಿನದ ಪ್ರಯುಕ್ತ ಯೋಗ ಕಾರ್ಯಾಗಾರವು ನಗರದ ಸಾಯಿ ಗ್ರ್ಯಾಂಡ್ಯೂರ್ ಅಪಾರ್ಟ್ಮೆಂಟ್ ಮತ್ತು ಲ್ಯಾಂಡ್ ಟ್ರೇಡ್ಸ್ ಸಾಲಿಟೇರ್ನಲ್ಲಿ ನಡೆಯಿತು. ಇಂದು ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಅಂತೆಯೇ ನಿರ್ಮಾಣ ಕ್ಷೇತ್ರದಲ್ಲಿ ಹೆಸರು ಪಡೆದಿರುವ ಪ್ರತಿಷ್ಠಿತ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ವತಿಯಿಂದಲೂ 6ನೇ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಖ್ಯಾತ ಯೋಗ ಗುರು ಡಾಕ್ಟರ್ ಮಹಾಬಲ ಪುಂಚತ್ತಾಡಿ ಅವರು ಯೋಗದ ಮಾಹಿತಿ ಹಾಗೂ ಯೋಗಾಭ್ಯಾಸ ನಡೆಸಿಕೊಟ್ರು. ನಮ್ಮ ಮನಸ್ಸಿನಲ್ಲಿ ಬರುವಂತಹ ಬೇರೆ ಬೇರೆ ಆಲೋಚನೆಗಳಿರ್ಬೋದು, ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡುವಂಥದ್ದು ಅಂತೇಳಿ ಆ ಕಂಟ್ರೋಲ್ ಮಾಡುವಂಥ ಪದ್ಧತಿ ಕ್ರಿಯೆಯನ್ನು ನಾವು ಯೋಗ ಅಂತೇಳಿ ಹೇಳ್ತೇವೆ. ಮತ್ತು ಯೋಗ ಸಮಾಧಿ ಅಂತೇಳಿ ಹೇಳ್ತಾರೆ ಪತಂಜಲಿ. ಸಮಾಧಿ ಅಂದರೆ ಮನಸ್ಸಿನ ಅತ್ಯಂತ ಉನ್ನತವಾದಂತಹ ಸ್ಥಿತಿ. ಆ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಥಾಟ್ಸ್ಗಳು ಬರದೇ ಇರುವಂಥದ್ದು, ಅಂದರೆ ಯಾವುದೇ ರೀತಿಯ ಆಲೋಚನೆಗಳು ಬರಬಾರ್ದು ಆ ಸ್ಥಿತಿಯಲ್ಲಿ. ಅಂತಹ ಸ್ಥಿತಿಯನ್ನು ಪಡೆದುಕೊಳ್ಳುವಂಥದ್ದು ಯೋಗದ ಪ್ರಧಾನವಾದಂತಹ ಉದ್ದೇಶ. ಬಳಿಕ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ನ ಮಾಲಕರಾದ ಕೆ ಶ್ರೀನಾಥ್ ಹೆಬ್ಬಾರ್ ಮಾತನಾಡಿ ಯೋಗದಿಂದಾಗಿ ತಮಗಾದ ಪ್ರಯೋಜನವನ್ನ ಹಂಚಿಕೊಂಡ್ರು. ಮೊದಲು 20 ವರ್ಷದಿಂದ ಮಾಡ್ತಿದ್ದೆ ಯೋಗ, ಅದರಲ್ಲಿ ಹೆಚ್ಚಿಗೆ ಏನು ಇದಾಗಲಿಲ್ಲ. ಆದರೆ ಇತ್ತೀಚೆಗೆ 1 ವರ್ಷದಿಂದ ನಾವಲ್ಗಳು ನಮಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅವರು ತುಂಬ ಸೈಂಟಿಫಿಕ್ ಆಗಿ ಕ್ರಮಬದ್ಧವಾಗಿ ಕಲಿಸಿಕೊಟ್ಟಿದ್ದಾರೆ ಯೋಗವನ್ನು. ಅದರಲ್ಲಿ ನನಗೆ ಆದ ಬೆನಿಫಿಟ್ ಅಂತ ಹೇಳಿದರೆ, ನಾನು 10 ವರ್ಷದಿಂದ BP ಇತ್ತು ನನಗೆ, ಬೆಳಿಗ್ಗೆ ಒಂದು ಮಾತ್ರೆ ಸಂಜೆ ಒಂದು ಮಾತ್ರೆ ತಗೊಳ್ತಾ ಇದ್ದೆ. ಇವರು 1 ವರ್ಷದಿಂದ ಯೋಗ ಸಂಪರ್ಕಕ್ಕೆ ಬಂದು ನಾವು ಅವರ ಜೊತೆಯಲ್ಲಿ ಟ್ರೈನಿಂಗ್ ಕಟ್ಟಡಲ್ಲಿದ್ದ ನನ್ನ 6 ತಿಂಗಳಲ್ಲಿ ನನ್ನ BP ಲೋ BP ಬರಲಿಕ್ಕೆ ಶುರುವಾಯಿತು. ಚೆಕ್ ಮಾಡುವಾಗ ಹೇಳಿದರು, ನೀವು 1 ಹೊತ್ತಿನ ಮಾತ್ರೆಯನ್ನು ಕಮ್ಮಿ ಮಾಡುವಂತೆ. ಹಾಗೆ ಕಮ್ಮಿ ಮಾಡಿ 3 ತಿಂಗಳು ಬರುವಾಗ ಪುನಃ ನನಗೆ ಲೋ BP ಬರಲಿಕ್ಕೆ ಶುರುವಾಯಿತು ತುಂಬ. ಹಾಗೆ ಹೇಳಿದರು, ಪುನಃ ಕಮ್ಮಿ ಮಾಡುವಾಗ ಮಾತ್ರೆಯನ್ನು ಬಿಟ್ಟು ಬಿಡು ಅಂತೇಳಿ. ಹಾಗೆ ಬಿಟ್ಟು ಪುನಃ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಪುನಃ ಹೇಳಿದ್ರು, ನೀನು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿದ್ರೆ ಕೇಳಿಕೊಳ್ಳು ಅಂತೇಳಿ. ಡಾಕ್ಟರ್ ಹತ್ರ 2-3 ಸಲ ಫಿಸಿಷಿಯನ್ ಹತ್ರ ಹೋಗಿ ಚೆಕ್ ಮಾಡಿ ಎಲ್ಲ ವೆರಿಫೈ ಮಾಡುವಾಗ, ಇಲ್ಲ ನಿಮಗೆ BP ಇಲ್ಲ, ನೀವು ಮಾತ್ರ ತಗೊಳ್ಬೇಡ ಅಂತ ಹೇಳಿದ್ರು. ಇದು ನನಗೆ ಆದ ಒಂದು ಬೆನಿಫಿಟ್, ನಾನು ಪ್ರಾಕ್ಟಿಕಲ್ ಆಗಿ ಸ್ವಂತ ಅನುಭವಿಸಿದೆ. ಕಾರ್ಯಕ್ರಮದಲ್ಲಿ ಗ್ರ್ಯಾಂಡ್ಯೂರ್ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ವೃಷಭರಾಜ್ ಜೈನ್, ಪ್ರಸಿದ್ಧ ನೇತ್ರತಜ್ಞರಾದ ಡಾಕ್ಟರ್ ಅಶುತೋಷ್ ಆರ್ ಬೋಳೂರು ಸೇರಿದಂತೆ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ನ ಸಿಬ್ಬಂದಿ ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.